ಮಂಗಳೂರು ನಗರ ಪೊಲೀಸ್ ವತಿಯಿಂದ ಪರಿವರ್ತನಾ ಸಭೆಯು ನಗರದ ಟಿಬಿ ರಮಣಪೈ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಟಿಬಿ ರಮಣಪೈ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಗರದ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ 1ನೇ ರುಡಾಲ್ಫ್ ರವಿಟೇಸ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣ ಸರಿ ತಪ್ಪುಗಳನ್ನು ಪ್ರಾಮಾಣಿಕವಾಗಿ ಹೇಳುತ್ತದೆ. ಅಂತಃಕರಣದ ಎಚ್ಚರ ಪಾಲಿಸಿದ್ರೆ ಜೀವನದಲ್ಲಿ ಎಡವಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಎಷ್ಟೋ ಮಂದಿ ಇವತ್ತು ತನ್ನ ಜೀವನ ಪರಿವರ್ತನೆಯ ಮುಖಾಂತರ ನಮ್ಮ ಇಡೀ ಊರೇ ನಗು ಬೀರುವಂತೆ ಈ ಎಲ್ಲ ಹಿಂಸೆ, ವೈಷಮ್ಯ, ದ್ವೇಷ ಎಂಬ ಮೋಡಗಳು ದೂರ ಸರಿದು ಈ ಕಾರ್ಯಕ್ರಮದ ಮುಖಾಂತರ ಈ ನಮ್ಮ ನಾಡನ್ನು ಬೆಳಗಿಸುವ ಕಾರ್ಯವನ್ನು ನಮ್ಮ ಆಯುಕ್ತರು, ಪೊಲೀಸ್ ಆಯುಕ್ತರು ಹಾಗೂ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಮನುಷ್ಯನು ತನ್ನ ಜೀವನದಲ್ಲಿ ಮುಂದೆ ಸಾಗುವಾಗ ಅವನ ಬಾಳಿನ ಉದ್ದಕ್ಕೂ ಅವನು ಹಲವಾರು ನಿರ್ಧಾರಗಳನ್ನು ಮಾಡುತ್ತಾನೆ. ಈ ನಿರ್ಧಾರಗಳ ಮುಖಾಂತರ ಅವನ ಜೀವನ ರೂಪುಗೊಳ್ಳುತ್ತದೆ. ಆ ನಿರ್ಧಾರ ಒಳ್ಳೆಯದೋ ಕೆಟ್ಟದೋ ದೇವರು ಪ್ರತಿಯೊಬ್ಬರಿಗೆ ಅವರವರ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಒಂದು ವೇಳೆ ನಾವು ಒಳ್ಳೆ ನಿರ್ಧಾರ ತೆಗೆದುಕೊಂಡ್ರೆ ಜೀವನ ಬೆಳಗುತ್ತದೆ. ನಾವು ಕೆಟ್ಟ ನಿರ್ಧಾರ ತೆಗೆದುಕೊಂಡ್ರೆ ನಮ್ಮ ಜೀವನದ ನಾಶವನ್ನು ನಾವೇ ಅನುಭವಿಸ್ತೇವೆ. ಇನ್ನು ಪರಿವರ್ತನಾ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ಎಜೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾ ಎಜೆ ಶೆಟ್ಟಿಯವರು ಮಾತನಾಡಿ, ಕಳೆದು ಹೋದ ದಿನಗಳ ಬಗ್ಗೆ ಚಿಂತೆ ಬೇಡ. ರೌಡಿ ಶೀಟರ್ ತೆರವಾದ ಎಲ್ಲರೂ ಉತ್ತಮ ನಾಗರಿಕರಾಗಿ ಬದುಕಿ ಕುಟುಂಬದ ಬಾಳು ಬೆಳಗಬೇಕಿದೆ. ಇದರಿಂದ ಸಮಾಜದಲ್ಲಿ ಉತ್ತಮ ಗೌರವ ಸಂಪಾದಿಸಲು ಸಾಧ್ಯ ಎಂದು ಹೇಳಿದರು. ಮರ್ಯಾದಿಸಬೇಕು, ಅವರ ಮಕ್ಕಳಿಗೆ ಸಹ ಒಳ್ಳೆಯ ಮರ್ಯಾದೆ ಸಿಗಬೇಕು. ಯಾಕಂದರೆ ಸಾವಿರ ಉಪವಾಸ ಅವರಿಗೆ ತೊಂದರೆ ಆಗ್ತದೆ, ಅವರ ಹೆಣ್ಣು ಮಕ್ಕಳಿಗೆ ಸಹ ತೊಂದರೆ ಆಗ್ತದೆ. ಕಮಿಷನರೇಟ್ ವ್ಯಾಪ್ತಿಯ 3263 ರೌಡಿ ಶೀಟರ್ಗಳಲ್ಲಿ 1256 ಮಂದಿ ರೌಡಿ ಶೀಟರ್ ತೆರವು ಮಾಡಲಾಗಿದೆ. ನ್ಯಾಯಾಲಯದಲ್ಲಿ ಪ್ರಕರಣಗಳು ಮುಕ್ತವಾದ ರೌಡಿಗಳ ಸಂಖ್ಯೆ 663, ಚಟುವಟಿಕೆಯಲ್ಲಿ ಇಲ್ಲದೇ ಇರುವವರು 523. ಸುಮಾರು 5 ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ವರ್ಷಗಳಿಂದ ಅಪರಾಧ ಕೃತ್ಯದಲ್ಲಿ ಬಾಕಿಯಾಗದೆ ಉತ್ತಮ ಜೀವನ ನಡೆಸುವವರನ್ನು ಪರಿಗಣಿಸಿ ರೌಡಿ ಶೀಟರ್ ತೆರವು ಮಾಡಲಾಗಿದೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಹೇಳಿದರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 3200ಕ್ಕೂ ಹೆಚ್ಚು ರೌಡಿ ಶೀಟ್ಸು ಇದ್ವು. ಅದರಲ್ಲಿ ಬಹಳ ವರ್ಷಗಳ ಹಿಂದೆ ಓಪನ್ ಆಗಿರುವಂಥದ್ದು ಮತ್ತು ಯಾರೂ ಕಳೆದ 5 ವರ್ಷಗಳಿಂದ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಸ್ಕೊಂಡಿಲ್ಲ, ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಸ್ಕೊಂಡಿಲ್ಲ. ಯಾರು ಸಜ್ಜನರಾಗಿ ಬದುಕ್ತಾ ಇದ್ದಾರೆ, ಕಷ್ಟಪಟ್ಟು ದುಡಿಮೆ ಮಾಡಿ ಬದುಕ್ತಾ ಇದ್ದಾರೆ. ಆಮೇಲೆ ಅನಾರೋಗ್ಯ ಪರಿಸ್ಥಿತಿಗಳಿಂದ ಅವರು ಯಾವುದೇ ಚಟುವಟಿಕೆಗಳು ತೊಡಗಿಸ್ಕೊಂಡಿಲ್ಲ ಮತ್ತು ವಯಸ್ಸಾಗಿದೆ. ಇವರೆಲ್ಲ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಸುಮಾರು 1256 ರೌಡಿ ಶೀಟ್ಸನ್ನು ನಾವು ಕ್ಲೋಸ್ ಮಾಡುವಂಥ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಕಳೆದ 1 ವರ್ಷದಲ್ಲಿ ಯಾರು ಹೊಸ ಚಟುವಟಿಕೆಗಳು ತೊಡಗಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಸುಮಾರು 300ಕ್ಕೂ ಹೆಚ್ಚು ರೌಡಿ ಶೀಟ್ಗಳನ್ನು ಓಪನ್ ಕೂಡ ಮಾಡಿದ್ದೀವಿ. ಹಂಗಾಗಿ 1256 ಜನ ಏನು ಕ್ಲೋಸ್ ಆಗಿತ್ತು, ಆ ಕ್ಲೋಸ್ ಆಗಿರೋರಲ್ಲಿ ಎಲ್ಲರನ್ನು ಕರೆದುಬಿಟ್ಟು ಒಂದು ಪರಿವರ್ತನಾ ಸಭೆ ಅಂತ ಮಾಡಿದ್ವಿ. ಈ ಸಭೆಯಲ್ಲಿ ಅವರಿಗೆ ಯಾವ ಕಾರಣಕ್ಕೆ ಕ್ಲೋಸ್ ಆಗಿದೆ, ಮುಂದೆ ಅವರು ಸಜ್ಜನರಾಗಿ ಒಳ್ಳೆ ರೀತಿಯಲ್ಲಿ ಸಹಜ ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾಯಿದೆ, ಅದರದ್ದು ಉಪಯೋಗ ಪಡ್ಕೋಬೇಕು. ಮತ್ತು ಅದ್ರ ಜೊತೆಗೆ ಅವರು ಕೇವಲ ಸಾಧಾರಣ ಜೀವನ ನಡೆಸಿದರೆ ಸಾಲದು, ಅದ್ರ ಜೊತೆಗೆ ಪೊಲೀಸ್ ಮಾಹಿತಿದಾರರ ರೀತಿಯಲ್ಲಿ ಮತ್ತು ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತಂದು ಅವರಿಗೆ ಸಲಹೆ ಕೊಟ್ಟಿದ್ದೀವಿ. ಅದೇ ರೀತಿ ಮಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥ 3 ಗೌರವಾನ್ವಿತ ವ್ಯಕ್ತಿಗಳನ್ನು ಕರೆಸಿ ಕೂಡ ಅವ್ರ ಕಡೆಯಿಂದ ಸಂದೇಶವನ್ನು ಕೊಡಿಸಿದ್ದೀವಿ. ರೌಡಿ ಶೀಟರ್ ತೆರವಾದ ಲೋಹಿತ್ ಸುವರ್ಣ, ಶಿವರಾಮ್ ಶೆಟ್ಟಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಏನು ರೌಡಿ ಶೀಟರ್ ಅಂತೇಳಿ ಮಾಡಿ ಇವತ್ತು ಅದರಿಂದ ಹೊರಗಡೆ ಹೋಗ್ತಾ ಇದ್ದೇವೆ. ಅವರೆಲ್ಲರ ಪರವಾಗಿ ಅಭಿನಂದನೆಯನ್ನು ಜೊತೆಯಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾನಿವತ್ತು ನನ್ನ ಮೇಲೆ ಒಂದು ರೌಡಿ ಶೀಟರ್ ಏನು ಹಾಕಿದ್ದಾರೆ ಅಂತೇಳಿ ನನಗೇ ಗೊತ್ತಿಲ್ಲ ಯಾಕೆ ಹಾಕಿದ್ದಾರೆ ಅಂತೇಳಿ. ನಾನು ಅಖಿಲ ಭಾರತ ಹಿಂದೂ ಮಹಾಸಭಾ ಇವತ್ತು ಪ್ರಸ್ತುತ 2 ವರ್ಷ ರಾಜ್ಯಾಧ್ಯಕ್ಷರಾಗಿದ್ದೇನೆ. 2013ರಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯಲ್ಲಿದ್ದೆ ಅಂತೇಳಿ ಒಂದು ಕೇಸ್ ದಾಖಲಾಗಿದ್ದು, ಆ ಕೇಸ್ಗೋಸ್ಕರ ನನ್ನ ಮೇಲೆ ರೌಡಿ ಶೀಟರ್ ಅಂತೇಳಿ ಹೇಳಿದರು. ಆದರೆ ಇವತ್ತು ಅದರಿಂದ ಬಿಡುಗಡೆ ಆಗಿದ್ದೇವೆ, ತುಂಬ ಸಂತೋಷದ ವಿಚಾರ.
ನಾವು 2017ರಲ್ಲಿ ನಮಗೆ ಒಂದು ಚಿಕ್ಕ ಒಂದು ಕೇಸಲ್ಲಿ ಒಳಗೆ ಹಾಕಿದರು ಬರ್ಕೆಟೇಷನಲ್ಲಿ. ಅದ್ರ ಮೇಲೆ ಒಂದು ತಿಂಗಳು ಬಿಟ್ಟು ನನಗೆ ಫೋನ್ ಬಂತು, ನಿಮ್ಮನ್ನು ರೌಡಿ ಲಿಸ್ಟಿಗೆ ಹಾಕಿದ್ದಾರೆ ಅಂತ. ನಾ ಯಾಕೆ ಸರ್ ರೌಡಿ ಲಿಸ್ಟ್ ನಾವು ಹೊಡೆದಿಲ್ಲ, ಯಾರಿಗೆ ಏನನ್ನು ಮಾಡಿ ಇಲ್ಲ, ಅದು ಚಿಕ್ಕ ಅಪರಾಧ, ಅದು ಸಹ ಈಗ ರೌಡಿ ಲಿಸ್ಟಿಗೆ ಹಾಕಲಿಕ್ಕೆ ಮೇಲಿಂದ ನಮಗೆ ಆರ್ಡ್ರ್ ಬಂದಿದೆ ಅಂತ ಹೇಳಿದರು. ಆಯ್ತು, ನಮ್ಗೆ ಏನು ಮಾಡಲಿಕ್ಕಾಗಲ್ಲ. ಆಯಿತು, ಅದರಿಂದ ಅಲ್ಲಿಂದ ಸ್ಟಾರ್ಟ್ ನಮ್ಮ ಜೀವನದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲು ಹೊತ್ತಿಲ್ಲ. ಪೊಲೀಸ್ ಅಂದರೆ ನಮಗೆ ಭಯ ಹಾಗೆ ಇದರಲ್ಲಿತ್ತು. ಹಾಗೆ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಯಿತು. ದಿನ ಒಂದು ಸ್ಟೇಷನಿಗೆ ಬಾರ್ಕೆಯಲ್ಲಿ ಅಧಿಕಾರಿಗಳು ಚೇಂಜ್ ಆದ ಕೂಡಲೇ ಬಂದು ಅಲ್ಲಿ ಸೈನ್ ಹಾಕಲಿಕ್ಕೆ, ಬರಲಿಕ್ಕೆ, ಆಧಾರ್ ಕಾರ್ಡ್ ಗಡಿ ಅಪ್ಲೈ ಮಾಡಲಿಕ್ಕೆ, ಫೋಟೋ ಕೊಡಲಿಕ್ಕೆ, ಮತ್ತು ಕೋರ್ಟಿಗೆ ಹೋಗ್ಲಿಕ್ಕೆ ಆಯಿತು. ತಿಂಗಳು ಒಂದು 3 ವರ್ಷ 4 ವರ್ಷ ಹಂಗೆ ಮಾಲೆ ಹಾಕಲಿಕ್ಕೆ ಆಗಿಲ್ಲ ಶಬರಿಮಲೆಗೆ. ಯಾಕಂದರೆ ಅದೇ ಟೈಮಲ್ಲಿ ಅವ್ರು ಕೋರ್ಟ್ ಆರ್ಡರ್ ಇಡ್ತಿದ್ರು. ಅಲ್ಲಿಂದ ಅದು ಮನೆಗೆ ಒಂದು ನಾನು ಕೃಷಿ ಮಾಡ್ತಿದ್ದೆ, ಅರ್ಜೆಂಟ್ ಫೋನ್ ಬಂತು, ಇವಾಗಲೇ ಬರಬೇಕಂತ. ನಾನು ಬರಲಿಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳಿದೆ. ಅದಕ್ಕೆ ಅವ್ರು ನನ್ನ ತಮ್ಮ ಸ್ಕೂಲ್ ರಜೆ ಅಂಗಡಿಯಲ್ಲಿ ಬಿಟ್ಟು ಹೋಗಿದ್ದೆ ಬಂದರಲ್ಲಿ. ಅವನನ್ನು ತಗೊಂಡೋಗಿ ಜೀಪಲ್ಲಿ ಕೂರಿಸಿದ್ದಾರೆ. ನನಗೊಂದು 16 ವರ್ಷ. ಅವನು ಅಳ್ತಾ ಹೀಗೆ ಅಣ್ಣ ಪೊಲೀಸ್ನವರು ನಾನು ಮತ್ತೆ ಅದೇ ಕೂಡಲೇ ಸಾಯಂಕಾಲ ಬಂದು ಮತ್ತೊಂದು ದಿನ ಬೆಳಿಗ್ಗೆ 9 ಗಂಟೆಗೆ ಬರ್ಕೆಟೇಷನ್ಗೆ ಹೋಗಿ ಮಾಡಿ ಖಾಲಿ ಏನಿಲ್ಲ ಒಂದು ಸೈನ್ ಆಗಲಿಕ್ಕಿತ್ತು. ಅದಕ್ಕೆ ಅಷ್ಟೆಲ್ಲ ತುಂಬ ಮಾನಸಿಕ ಹಿಂಸೆಗಿತ್ತು. ಈ ವೇಳೆ ನಗರ ಕಾನೂನು ಸುವ್ಯವಸ್ಥೆ ವಿಭಾಗದ ಪೊಲೀಸ್ ಉಪಾಯುಕ್ತ ಹರಿರಾಮ್ ಶಂಕರ್, ಸಂಚಾರ ಮತ್ತು ಅಪರಾಧ ವಿಭಾಗದ ಪೊಲೀಸ್ ಉಪಾಯುಕ್ತ ಪಿ ದಿನೇಶ್ ಕುಮಾರ್, ಮಂಗಳೂರು ದಕ್ಷಿಣ ಉಪವಿಭಾಗದ ಪೊಲೀಸ್ ಸಹಾಯಕ ಆಯುಕ್ತ ರಂಜಿತ್ ಬಂಡಾರು, ಬರ್ಕೆ ಠಾಣೆಯ ಇನ್ಸ್ಪೆಕ್ಟರ್ ಜ್ಯೋತಿರ್ಲಿಂಗ ನಟರಾಜ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangalore.